ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮಗೆ ಒಂದು ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಮಿನಿ ಚಿಕನ್ ದೋಸೆ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಇದು ರೆಸಿಪಿನ ನೀವು ಒಂದು ಸಲ ಮಾಡಿ ತಿಂದರೆ ಮತ್ತೆ ಮಾಡ್ತಾ ತಿಂತಾ ಇರ್ತೀರ. ಮಕ್ಕಳಿಗಂತೂ ತುಂಬ ಟೇಸ್ಟಿಯಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ, ಇವಾಗ ನಾವು ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಬನ್ನಿ. ನಾನಿವತ್ತು ಇಡ್ಲಿ ರೈಸ್ನ ನೆನೆಹಾಕಿದ್ದೀನಿ. 2 ಗ್ಲಾಸಷ್ಟು ಅಕ್ಕಿನ ನಾನು ನೆನೆಹಾಕಿಟ್ಟಿದ್ದೀನಿ ಇಡ್ಲಿ ರೈಸ್ನ. ಅದರ ಜೊತೆ 1 ಮುಷ್ಟಿಯಷ್ಟು ನಾನು ಉದ್ದಿನ ಕಾಳು ಮತ್ತು 1 ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯಕಾಳನ್ನ ನೆನೆ ಹಾಕಿದ್ದೀನಿ. ಇದು ಒಂದು 6 ಗಂಟೆ ನೆನೆಕಾಯಿ ಇಟ್ಟಿದ್ದೀನಿ. ಇದು ಇಡ್ಲಿ ರೈಸ್, ಇದು ಜೊತೆಗೆ ನಾನು 6 ಗಂಟೆ ನೆನೆ ಹಾಕಿಟ್ಟಿದ್ದೀನಿ. ಇವಾಗ ಇದನ್ನು ಇದು ಉದ್ದಿನ ಕಾಳು ಮತ್ತು ಮೆಂತ್ಯಕಾಳನ್ನ ನಾವು ಸಪ್ರೇಟಾಗಿ ರುಬ್ಬಿ ತೊಗೊಂಡಿರಬೇಕು, ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಅಕ್ಕಿನ ನಾವು ಬಾಂಬೆ ರವೆ ಯಾವ ಥರ ಇರುತ್ತೆ ಆ ಥರ ಇದಕ್ಕೆ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬಾರ್ದು, ಇದು ನುಣ್ಣಗೆ ಆಗಬೇಕು. ಓಕೆ, ಇವಾಗ ಎರಡನ್ನು ನಾನು ರುಬ್ಬಿ ತೊಗೊಂಡು ಬರ್ತೀನಿ. ಹೀಗೆ ಹಾಕಿದ್ದೀನಿ ರುಬ್ಬಕ್ಕೆ ಉದ್ದಿನ ಕಾಳು ಮೆಂತ್ಯಕಾಳು. ಸಾಕು, ತೆಗೆದು ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ 2 ಟೇಬಲ್ ಸ್ಪೂನಷ್ಟು. ಒಂದು ಪಿಂಚಷ್ಟು ನೋಡಿ, 1 ಪಿಂಚಷ್ಟು ನಾನು ಈಸ್ಟ್ ಹಾಕ್ತಾಯಿದ್ದೀನಿ. ಸಾಕು. ಇವಾಗ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಚಿಕನ್ ಅಂದರೆ ನಾನಿವತ್ತು ಚಿಕನನ್ನು ಒಂದು ನಿಮಗೆ ತೋರಿಸೋಕ್ಕೋಸ್ಕರ ನಾನು ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ. ಇವಾಗ ಅದು ಹೇಗೆ ನಾನು ಮಾಡೋದು ಅಂತ ತೋರಿಸ್ತೀನಿ. ಇದು ಹಿಟ್ಟು ರುಬ್ಬಿ ಇಟ್ಟಿದ್ದೀನಿ. 8 ಗಂಟೆ ಅದು ಹಿಟ್ಟು ಉದುಗಿ ಬರಬೇಕಾಗುತ್ತೆ. ಅದಕ್ಕಾಗಿ ನಾನು ಇವಾಗ ಇಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ ಅದು ಹಿಟ್ಟು ಉದುಗಿ ಬರುತ್ತೆ ಇಲ್ವ ಅಂತ ನೋಡೋಣ, ಹೇಗೆ ಬರುತ್ತೆ ಅಂತ. ಆಮೇಲೆ ನಾನು ದೋಸೆ ಇದು ತೋರಿಸ್ತೀನಿ. ಇವಾಗ ನಾನು ಚಿಕನನ್ನು ಈ ಥರ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ನೋಡಿ, ನಾನು ಚಿಕನ್ ಸ್ವಲ್ಪ ತೊಗೊಂಡಿದ್ದೀನಿ ತೋರಿಸೋಕ್ಕೋಸ್ಕರ. ಅದು 3ರಿಂದ 4 ಪೀಸ್ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಆಮೇಲೆ ನಾನು ಇಲ್ಲಿ ಮಲಂಡಿ ಸ್ಪೆಷಲ್ ಚಿಕನ್ ಮಸಾಲ ತೊಗೊಳ್ತಾ ಇದ್ದೀನಿ, ಅಂದರೆ ಕಬಾಬ್ ಮಸಾಲ. ನೋಡಿ, ಕಬಾಬ್ ಪೌಡರ್ನ ಹಾಕಿಬಿಟ್ಟು ಈ ಥರ ನಾವು ಮಿಕ್ಸ್ ಮಾಡಿ ಇಟ್ಟಿರಬೇಕು. ಪೌಡರ್ ಹಾಕ್ತಾಯಿದ್ದೀನಿ ನಾನು, ಸ್ವಲ್ಪ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಮಾಡ್ತಾಯಿರೋದು. ಓಕೆ, ಸಾಕು ಇಷ್ಟು. ಇದಕ್ಕೆ ನಾನು ಎಲ್ಲ ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸ್ ಮಾಡೋಣ. ಅಷ್ಟು ಮಿಕ್ಸ್ ಮಾಡಿದ ಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡಿದರೆ ಸಾಕು. ಸ್ವಲ್ಪ ಡ್ರೈಯೇ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ತೀನಿ. ಯಾಕಂದರೆ ನಾನು ಇವಾಗ ಕಟ್ ಮಾಡಲ್ಲ, ಸ್ವಲ್ಪ ದೊಡ್ಡ ಸೈಜಲ್ಲೇ ಈ ಥರ ಮಸಾಲೆ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ನೋಡಿ, ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ಅರ್ಧ ಗಂಟೆ ಈ ಚಿಕನನ್ನು ಈ ಥರ ಮಿಕ್ಸ್ ಮಾಡಿ ಇಡೋಣ. ಆಮೇಲೆ ನಾನು ಕತ್ತರಿಯಲ್ಲಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ತೀನಿ. ಓಕೆ, ಇದು ಅರ್ಧ ಗಂಟೆ ಆದಮೇಲೆ ನೋಡೋಣ ನಾವು. ಮತ್ತು ಬೆಳಿಗ್ಗೆ ಹಿಟ್ಟು ಉದುಗಿ ಬಂದ ಮೇಲೆ ನಾನು ದೋಸೆ ಉಯ್ದುಬಿಟ್ಟು ನಾನು ತೋರಿಸ್ತೀನಿ. ಓಕೆ,
ಇವಾಗ ಇದು ನಾನು ಫ್ರೀಝರಲ್ಲಿ ಇಡ್ತೀನಿ, ಯಾಕಂದರೆ ಇದು ಮಸಾಲೆ ಹೀಗೆ ಹೊರಗಡೆ ಇಟ್ಬಿಟ್ರೆ ಮಸಾಲೆ ನೀರಾಗಿಬಿಡುತ್ತೆ. ಓಕೆ, ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ ಹಿಟ್ಟು. ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡೋಣ. ಚಿಕನನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಓಕೆ, ತವ ಇಟ್ಟಿದ್ದೀನಿ ನಾನು. ಇವಾಗ ಸ್ವಲ್ಪ ನಾನು ಟೇಸ್ಟ್ ಬರಲಿಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೋಬೇಕು. ನಾನ್ ಸ್ಟಿಕ್ ಆದ್ರೂ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಫ್ಲೇಮ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಬಿಡ್ತೀನಿ. ಓಕೆ, ಇವಾಗ ಎಣ್ಣೆ ಕಾದಿದೆ. ದೋಸೆ ಒಯ್ದು ಬಿಡ್ತೀನಿ. ಇವಾಗ ಇದಕ್ಕೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಚಿಕನ್ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಮಯೋನೀಸ್ ಹಾಕ್ತಾಯಿದ್ದೀನಿ ನಾನು ಟೇಸ್ಟಿಗೋಸ್ಕರ. ಇವಾಗ ಮುಚ್ಚಿಬಿಡೋಣ. ಒಂದು ನಿಮಿಷ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸಾರಿ, ಮರ್ತೋಯ್ತು. ಸ್ವಲ್ಪ ಇದರ ಮೇಲೆ ಎಣ್ಣೆ ಹಾಕೋಣ. ಓಕೆ, ಇವಾಗ ಮುಚ್ಚಿಬಿಡ್ತೀನಿ. ನೋಡಿ, ಪಿಜ್ಜಾ ಥರನೇ ಆಗಿದೆ ನೋಡಿ, ಸಕ್ಕತ್ತಾಗಿದೆ. ವಾವ್, ಚಿಕನ್ ಆನಿಯನ್ ದೋಸೆ, ಮಿನಿ ದೋಸೆ ರೆಡಿ. ಚಿಕನ್ ಆನಿಯನ್ ಮಿನಿ ದೋಸೆ ರೆಡಿ.